ಉಪಚುನಾವಣೆ ಸಮೀಪಿಸುತ್ತಿದ್ದಂತೆ ಮತಪ್ರಚಾರದ ಅಬ್ಬರವು ಜೋರಾಗಿದೆ. ಈ ನಡುವೆ ರಾಜಕೀಯ ನಾಯಕರ ಕಣ್ಣೀರಿನ ಕಥೆಯೂ ಸದ್ದು ಮಾಡ್ತಾ ಇದೆ. ಮತಪ್ರಚಾರದ ವೇಳೆ ರಾಜರಾಜೇಶ್ವರಿ ನಗರದ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಅವರು ಕಣ್ಣೀರು ಹಾಕಿದ್ರು. ಅಂತೆಯೇ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮ ಕೂಡ ಕಣ್ಣೀರು ಹಾಕಿದ್ರು. ಈ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದು, ಕುಸುಮ ಕಣ್ಣೀರಿಗೂ ಮುನಿರತ್ನ ಅವರ ಕಣ್ಣೀರಿಗೂ ವ್ಯತ್ಯಾಸ ಇದೆ. ಕುಸುಮ ಅವರು ತಮಗಾದ ನಷ್ಟ ನೋವುಗಳನ್ನು ನೆನೆದು ಕಣ್ಣೀರು ಹಾಕಿದ್ದಾರೆ. ಆದರೆ ಮುನಿರತ್ನ ಅವರು ತಮಗೆ ಇಂಥ ಸ್ಥಿತಿ ತಂದುಕೊಂಡೆನಲ್ಲ ಅಂತ ಕಣ್ಣೀರು ಹಾಕ್ತಿದ್ದಾರೆ ಎಂದಿದ್ದಾರೆ. ಇದೀಗ ಈ ಮಾತಿಗೆ ಮುನಿರತ್ನ ಅವರು ಉತ್ತರ ಕೊಟ್ಟಿದ್ದು, ತಮ್ಮ ಕಣ್ಣೀರಿಗೆ ಕಾರಣವನ್ನ ಹೇಳಿದ್ದಾರೆ. ನಾನು ಕಣ್ಣೀರು ಹಾಕಿ ಮತ ಕೇಳುವ ನಾಟಕದ ಜೀವನ ಮಾಡಿಲ್ಲ, ನನಗೆ ಅದು ಗೊತ್ತೂ ಇಲ್ಲ. ಅದರ ಬಗ್ಗೆ ತುಂಬಾ ಮಾತುಗಳು ಬಂದಿದೆ. ನಾನು ನನ್ನ ತಾಯಿಯನ್ನ ನೆನೆದು ಕಣ್ಣೀರು ಹಾಕಿದೆ. 25 ವರ್ಷದಿಂದ ತಾಯಿಯನ್ನ ಕಳೆದುಕೊಂಡಿರೋದ್ರಿಂದ ಕಣ್ಣೀರು ಬಂತು ಎಂದಿದ್ದಾರೆ. ನಡೆದಂಥ ಘಟನೆ ಬಗ್ಗೆ ನಾನು ಸ್ಪಷ್ಟೀಕರಣ ಕೊಡಬೇಕು ಅಂತ ಬಯಸ್ತಾ ಇದ್ದೀನಿ. ಇವತ್ತು ದೇಶಾದ್ಯಂತ ಎಲ್ಲ ಕಡೆನೂ ಅವರವರ ನಾಯಕರು ಹೋದಾಗ ಇನ್ನೊಂದು ಪ್ರತಿಪಕ್ಷದವರು ಜಿಂದಾಬಾದ್ ಕೂಗುವಂಥದ್ದು ಸಾಮಾನ್ಯ. ಉದಾಹರಣೆಗೆ ನಾನು ಸಿದ್ದರಾಮಯ್ಯನವರು ಒಂದು ವಾಹನದಲ್ಲಿರೋಂಥ ಸಂದರ್ಭದಲ್ಲಿ ಆವತ್ತಿನ ದಿನ ಯುವ ಮೋರ್ಚಾದವರು ಸುಮಾರು ಒಂದು 40-50 ಜನ ಬಂದು ನಮ್ಮ ಎದುರುಗಡೆನೇ ಆವತ್ತು ಮೋದಿ ಜಿಂದಾಬಾದ್ ಅಂತ ಕೂಗಿದ್ರು. ಆವತ್ತು ನಾವಿಬ್ಬರು ವಾಹನದಲ್ಲಿದ್ದೀವಿ. ನಾನೇ ಹೇಳಿದ್ದೀನಿ ಆವತ್ತು, ಸರ್ ಸ್ವಲ್ಪ ಹೊತ್ತು ಕೂಗ್ಬಿಡ್ಲಿ ಬಿಡ್ರೋಣ, ಹೋದರೆ ನೀವು ಯಾಕಣ ಅದ್ರ ಬಗ್ಗೆ ಇದು. ನಾನೇ ಸಮಾಧಾನ ಮಾಡಿ. ನಮ್ಮ ಶಿವಳ್ಳಿ ಅಂದ್ಬಿಟ್ಟು ತೀರೋದ್ರು, ಅವರ ಧರ್ಮಪತ್ನಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ. ಕೆಲವು ಭಾಗದಲ್ಲಿ ಬೇರೆ ಪಕ್ಷದವ್ರು ಬಂದಾಗ ಇನ್ನೊಂದು ಪಕ್ಷದವರು ಇದೆಲ್ಲ ಕೂಗೋದು ಸಹಜವಾಗಿರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಒಬ್ಬರು ಮಾತಾಡ್ತಾರೆ, ಮುನಿರತ್ನ ಅವರ ತಾಯಿನ ಮಾರಾಟ ಮಾಡಿಬಿಟ್ಟಿದ್ದಾನೆ.